ನಮಸ್ತೆ ವೀಕ್ಷಕರೇ, ಎಂದಿನಂತೆ ಇಂದು ಕೂಡ ಎನ್ನ ಚಿತ್ರದ ಸೀಕ್ರೆಟ್ ಬಗ್ಗೆ ಹೇಳ್ತೀವಿ ಕೇಳಿ. ಕಳೆದ 3 ಸಂಚಿಕೆಯಲ್ಲಿ ಎನ್ನ ಚಿತ್ರದ ಕಥೆಯಿಂದ ಹಿಡಿದು ಕಲಾವಿದರ ಆಯ್ಕೆ ಬಗ್ಗೆ ಹೇಳಿದ್ವಿ. ಇದೀಗ ಮುಂದುವರಿದ ಭಾಗವನ್ನು ಹೇಳ್ತೀವಿ ನೋಡಿ. ಅದು ಆಗಸ್ಟ್ 15, 2018 ಅಂದು ಎನ್ನ ಚಿತ್ರದ ಫಸ್ಟ್ ಪೋಸ್ಟರ್ ಅನ್ನು ಅಶೋಕ್ ನಗರದ ಶಾಲೆಯಲ್ಲಿ ಬಿಡುಗಡೆ ಮಾಡಲಾಯಿತು. ಅದಾದ ಬಳಿಕ ಅಕ್ಟೋಬರ್ 14, 2018ರಲ್ಲಿ ಶರಾವು ಮಹಾಗಣಪತಿ ದೇವಸ್ಥಾನದಲ್ಲಿ ಎನ್ನ ಚಿತ್ರದ ಮುಹೂರ್ತ ನಡೆಯಿತು. ಅದಾದ ಬಳಿಕ ಮಂಗಳೂರಿನ ಸುತ್ತಮುತ್ತಲಿನ ರಮಣೀಯ ಪ್ರದೇಶಗಳಲ್ಲಿ ಕೇವಲ ಒಂದೇ ಹಂತದಲ್ಲಿ 23 ದಿನಗಳಲ್ಲಿ ವಿಶ್ವಣ್ಣ ಸಿನಿಮಾದ ಚಿತ್ರೀಕರಣವನ್ನು ಮುಗಿಸಿದ್ರು. ಚಿತ್ರೀಕರಣವಂತೂ ಮುಗಿಯಿತು, ಇನ್ನೇನಿದ್ರು ಟೆಕ್ನಿಕಲ್ ವರ್ಕ್. ಹಾಗೆ ಇದೀಗ ಚಿತ್ರದ ಎಡಿಟಿಂಗ್ ಕೆಲಸ ನಡೀತಾ ಇದ್ದು ಎಲ್ಲ ಟೆಕ್ನಿಕಲ್ ಕೆಲಸವನ್ನು ಜನವರಿ ಒಳಗಡೆ ಮುಗಿಸೋ ತಯಾರಿಯಲ್ಲಿದ್ದಾರೆ ನಿರ್ದೇಶಕ ವಿಶ್ವಣ್ಣ. ಇನ್ನು ಈ ಸಿನಿಮಾ ಯಾವಾಗ ತೆರೆ ಕಾಣುತ್ತೆ, ವಿಶ್ವಣ್ಣನ ಬಗ್ಗೆ ಕೋಸ್ಟಲ್ ವುಡ್ನ ನಿರೀಕ್ಷೆಗಳೇನು ಎಂಬಿತ್ಯಾದಿ ಮಾಹಿತಿಗಳನ್ನು ಕೊಡ್ತೀವಿ, ಅದು ಮುಂದಿನ ಸಂಚಿಕೆಯಲ್ಲಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.